ಶಾಲೆಯಲ್ಲಿ ಬಾಳೆಹಣ್ಣು ಚಿಕ್ಕಿ ಮೊಟ್ಟೆ ಎಲ್ಲ ಕೊಡ್ತಾರೆ. ಮೊನ್ನೆ ಶುಕ್ರವಾರ ಏನೋ ಶುರು ಮಾಡಿದ್ದಾರೆ. ಗುರುವಾರ ಟೀಚರ್ ಹೇಳಿದಾರಂತೆ, ಅವತ್ತು ನಾನು ಬರಲಿಲ್ಲ, ನನಗೆ ಅವತ್ತು ರಜೆ, ನಾನೊಂದು ಜ್ವರ ಇತ್ತು. ಶುಕ್ರವಾರ ಮಧ್ಯಾಹ್ನ ಊಟ ಮಾಡಿದ ನಂತರ ಟೀಚರ್ ಹೇಳಿದ್ರು ಬಾಳೆಹಣ್ಣೆಲ್ಲ ತಿನ್ನುವರೆಲ್ಲ ಹೋಗಿ. ಆ ಬಾಳೆಹಣ್ಣು ತಿಂತೀನಲ್ಲ, ನಾನು ಹೋದೆ. ಒಂದು ಬಾಳೆಹಣ್ಣು ಕೊಟ್ಟರು, ನಾನು ತಿಂದೆ, ಸಿಪ್ಪೆಯನ್ನು ಡಸ್ಟ್ಬಿನ್ ಆಗಿ ಬಂದೆ. ಅಲ್ಲಿ ಬರ್ಬೇಕಾದ್ರೆ ಟೀಚರ್ ಹೇಳಿದ್ರು ಚಿಕ್ಕಿ ತಿನ್ನುವರೆಲ್ಲ ಹೋಗಿ. ನನಗೆ ಚಿಕ್ಕಿ ಅಂದ್ರೆ ತುಂಬಾ ಇಷ್ಟ, ನಾನು ಚಿಕ್ಕಿ ತಿಂತೀನಲ್ಲ, ನಾವು ಹೋದೆ. 4 ಚಿಕ್ಕಿ ಕೊಟ್ಟರು, ಒಂದು ಚಿಕ್ಕಿ ತಿಂದಾಯ್ತು, ಇನ್ನೊಂದು ಚಿಕ್ಕಿ ಬಾಯಿಗೆ ಹಾಕೋ ಎಲ್ಲರೂ ಬೊಬ್ಬೆಯಾಗಿದ್ರು. ಅವನು ಬಾಳೆಹಣ್ಣು ತಿಂದಿದ್ದಾನೆ. ನಾನೇ ಅನಿಸಿದೆ, ಇವರಿಗೆ ಏನಾಗ್ತದೆ ನಾ ಬಾಳೆಹಣ್ಣು ತಿಂದ್ರೆ, ಇವರಿಗೇನು ನಂಚಿ. ಟೀಚರ್ ಬಂದ್ರು, ಕೇಳಿದ್ರು ಈ ಬಾಳೆಹಣ್ಣು ತಿಂದಿದ್ದ? ಹೌದು ಹೇಳಿದ್ರು. ನಿನಗೆ ಗೊತ್ತಿಲ್ವಾ ಬಾಳೆಹಣ್ಣು ತಿಂದರೆ ಚಿಕ್ಕಿ ತಿಂಡಿಗೆ? ನಾನು ಹೇಳಿದೆ ನನಗೆ ಇಷ್ಟ ಅಲ್ಲ. ಟೀಚರ್ ಹೇಳಿದ್ರು ಮೊನ್ನೆಲ್ಲ ಹೇಳಿದ್ರು ಬಾಳೆಹಣ್ಣು ತಿಂದರೆ ಚಿಕ್ಕಿ ತಿಂಡಿಗೆ, ಚಿಕ್ಕಿ ತಿಂತೀಯ? ನಾನು 2 ಚಿಕ್ಕಿ ತಿಂದೆ, 2 ಚಿಕ್ಕಿ ವಾಪಸ್ ಕೊಟ್ಟೆ. ಮತ್ತೆ ಇವಾಗ ಶಾಲೆಯಿಂದ ಪ್ರತಿಭಾ ಕಾರಂಜಿಗೆ ಇಲ್ಲಿಗೆ ಬರುವಾಗ ಅಲ್ಲಿ ಒಂದು ರೋಡ್ನಲ್ಲಿ ಒಂದು ಕುರಿ ಮರಿ ಇತ್ತು. ರೋಡ್ನಲ್ಲಿ ಬಸ್ ಲಾರಿ ಎಲ್ಲ ಹೋಗ್ತದಲ್ಲ, ಟೀಚರ್ ಕೇಳಿದ್ರು ಯಾರದು ಕುರಿ ಮರಿ? ಎಲ್ಲರೂ ಹೇಳಿದ್ರು ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿತ್ತಲ್ಲ, ನಾನು ಸತ್ಯ ಹೇಳಿದ್ರು, ಹಾ ಟೀಚರ್ ನನಗೆ ಗೊತ್ತುಂಟು. ಟೀಚರ್ ಕೇಳಿದ್ರು ಯಾರ ಕುರಿ ಮರಿ? ನಾನು ಕುರಿದ್ದು. ಅಲ್ಲಿ ಕಣ್ಣು ದೊಡ್ಡ ಮಾಡಿ ನೋಡಿದ್ರು. ನಾನು ಇವರೇ ಯಾಕೆ ಜೋರು ಮಾಡಿದ್ರು. ಟೀಚರ್ ಹೇಳಿದ್ದಾರೆ 5 ನಿಮಿಷ ಮಾತನಾಡಬೇಕು ಸ್ಟೇಜಲ್ಲಿ. ಇವಾಗ 5 ನಿಮಿಷ ಆಗಿದ್ದೀವಿಲ್ವೋ?